ತಾನು ನಿಂದನು ತಕತೈ ತಾನು ನಿಂದನು ತಕತೈ ತಕತೈ ಸಂತೋಷ ದಿಕ್ಕು ತಕತೈಯಯ್ಯ ದೇವಿ ಮತ್ತೆ ಬನ್ನಿ ಅದಲ್ಲ ನಾಟ್ಯ ಮಾಡಬೇಕು ಅಂತಾದ್ರೆ ಮೊದಲು ನಮಸ್ಕಾರ ಮಾಡೋ ಕ್ರಮ ಹೀಗೆ ನಾಟ್ಯ ಶಾಸ್ತ್ರದಲ್ಲಿ ಹೀಗೆ ಹೌದಾ ಬಿತ್ತಾದದಿಗಿನ ದಿನ ಇದನ್ನು ಮಾಡ್ತಾ ಇರ್ತೇನೆ ಹೌದು ಅದೇ ಶುರು ಮಾಡ್ಬೇಕಲ್ಲ ಶುರು ಮಾಡ್ಬೇಕು ಚಿಕ್ಕರಾಯ ಓ ದೊಡ್ಡರಾಯ ದೊಡ್ಡರಾಯ ನೀ ದೊಡ್ಡರಾಯ ಕುಳ್ಳರಾಯ ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದೇನೋ ಆಯ್ತಪ್ಪ ಮನೇಲಿ ಅಷ್ಟು ಕೀರ್ತಿ ಉಂಟು ಹೊರಬದಿಗೆ ಎಷ್ಟಿರ್ಬೋದು ನಮಗೊಂದು ಸುದ್ದಿ ಮನೇಲಿ 3 ಅಂತೇಳಿ ಕೀರ್ತಿ ಹಾಕುದು ಮನೇಲಿ 3 ಅಲ್ಲ 3 ಅಂತಸ್ತಿನ ಮನೆ ಅಂತ ಸರಿಯಾಗಿ ಹೇಳು ಶಬ್ದಾರ್ಥ ಅಪಾರ್ಥ ಆಗಬಾರ್ದು ಅಪ್ಪ ನಾ ಇಂತ ಮನೇಲಿ 3 ಮಕ್ಕಳು ಅಂದ ಮನೇಲಿ 3 ಅಲ್ಲ ನಿನ್ನ ಲಗ್ನದಲ್ಲಿ ಹೋದ್ರು 2 ಕೀರ್ತಿ ದೊಡ್ಡದಪ್ಪ ನಿಂದು ಕೀರ್ತಿ ದೊಡ್ಡ ಹಾಗಲ್ಲ ಮತ್ತೆ ಮನೇಲಿ 3 ಹೊರಗಡೆ ಎದ್ದಲ್ಬೇಡ ನಿನಗೆ ನಾವಿನ್ನು ವಿದ್ಯಾರ್ಥಿಗಳಷ್ಟೇ ಹೌದಾ ಇನ್ನೊಂದಕ್ಕೆ ಚಿಕ್ಕರಾಯ ಓ ದೊಡ್ಡರಾಯ ಅಲ್ಲ ಶ್ರೀರಂಗ ಓ ಮಂಗ ಇದು ಅಪ್ಪ ಮಂಗ ಎಲ್ಲರೂ ಮಂಗನೇ ಯಾರ ಹಿರಿಯವರು ಹೇಳುದು ಗುರುಗಳೇ ಹೇಳುದಿಲ್ವಾ ನಾನು ಯಾರು ಮಂಗನಿಂದ ಮಾನವರು ಯಾಕಂದ್ರೆ ಸಿಟ್ಟು ಮತ್ತೆ ಮಂಗ ಅಂದಾಗ ಮಂಗ ಬೇರೆ ಅಲ್ಲ ನಮ್ಮ ಅಜ್ಜಯ್ ಬೇರೆ ಅಲ್ಲ ನಮ್ಮ ಹಳ್ಳಿಯವರೆಲ್ಲ ಮಂಗನೇ ಮಂಗನಿಂದ ಮಾನವ ಅದು ಸಂಶೋಧನೆ ನಾನು ಮಾಡಲಿಲ್ಲ ನಾನು ಮಾಡಲಿಲ್ಲ ಹೌದಾ ಉಳಿದವ್ರು ಹೇಳಿದ್ದ ಕೇಳಿದ್ದು ಅದು ಈಗೀಗ ಹೇಳ್ತಾ ಇದ್ದಾರೆ ನಿಮ್ಮನ್ನು ನೋಡ್ರಿ ಅನುಮಾನ ಬರ್ತಾ ಉಂಟು ಮಾನವನಿಂದ ಮತ್ತೆ ಮಂಗ ಆಗ್ಬಿಡ್ತೀರಿ ಅನ್ನೋ ಹೆದರಿಕೆ ನಮ್ಗೆ ಇದೇ ರೀತಿಯಾದ ಮಂಗನ ಆಗುದೆ ಚಿಕ್ಕರಾಯ ಓ ದೊಡ್ಡ ಮಂಗ ಇದು ಅಣ್ಣ ಶ್ರೀರಂಗ ಅಣ್ಣ ಚಿಕ್ಕರಾಯ ಅಣ್ಣ ನಿನ್ನನ್ನು 3 ಬಾರಿ ಕರೆದವ ನಾನು ನಿಂಗೆ ಆ ಕೆಲಸವಾ ಯಾವುದು ನಾ ಇಂತ ಅಪರಾಧ ಮಾಡಿದ್ನ 3 ಬಾರಿ ಕೂಗಿ ಕರೆದು ಕಟ್ಟಕಟ್ಟೆ ನಿಲ್ಲಿಸ್ಲಿಕ್ಕೆ ಅದಲ್ಲ ಒಮ್ಮೆ ಕರೆದ್ರೆ ಬರಲಿಲ್ಲ ಮತ್ತೊಮ್ಮೆ ಕರೆದೆ ಅದು ಬರಲಿಲ್ಲ ಮತ್ತೊಮ್ಮೆ ಗಟ್ಟಿಯಾಗಿ ಕೂಗಿದವ ನಾನು ಕೇಳ್ತಾ ಹೋಗ್ ನಂಗೆ ಆವಾಗ ಓಡೋಡಿ ಬಂದವ ನಾನು ಓಡೋಡಿ ಬಂದೆ ನೀನು ಹೌದು ಚಿಕ್ಕರಾಯ ದೊಡ್ಡ ಅಣ್ಣ ಮಂಗ ಅಣ್ಣ 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 ನಾಲಿಗೆ ಗರಗಸಾಕ್ತೆ ನೋಡು ನೀ ಹಂಗಿದ್ದಲ್ಲ ಮತ್ತೆ ಮರ್ಯ ಹೌದು ಗರಗಸಾಕ್ತೇನೆ ಯಾರು ಗೊತ್ತಾಗಿದ್ದಾರೆ ಅದು ಹೊಸ ಮರ ಖರೀದಿ ಮಾಡೋರ ಹತ್ರ ಆದ್ರೆ ಹೇಳು ಹಳೆ ಮರ ಖರೀದಿ ಮಾಡೋರು ಗರಗಸ ಬೇಕಾಗುದಿಲ್ಲ ಹೌದಾ ಚಿಕ್ಕರಾಯ ಈಗ ನಾನು ಕರೆಯುವ ಮೊದಲು ನೀನ್ ಎಲ್ಲಿದ್ದೀಯಾ ನಾನು ಶೌಚಾಲಯದಲ್ಲಿದ್ದೆ ಇತ್ತೀಚೆ ಶೌಚಾಲಯ ತೊಳೆ ಕೆಲಸ ನಿಂತರ ಹೌದು ಹಿಂದೆ ನಂದೆ ಅದಕ್ಕೆ ಒಳ್ಳೆ ಚೊಕ್ಕವಾಗಿ ಉಂಟು ನಂದೆ ಅದು ಯಾಕೆ ಕೇಳು ಯಾಕೆ ನಿಮ್ಮಂತವ್ರು ಹೋದವ್ರು ನೀರ್ ಹಾಕಿದ್ರೆ ಹಾಗೆ ಬಂದು ಸಾಯ್ತಾರಲ್ಲ ಹಾಗಾಗಿ ಮತ್ತೆ ನಮ್ಮ ಮರ್ಯಾದೆ ಉಳಿಸ್ಕೊಳ್ಳಿಕ್ಕೆ ನಾವೇ ನೀರು ಹಾಕೋರು ಹೌದಲ್ಲ ತೊಳೆಯುವುದಲ್ಲ ಮನೆಯ ಅಲ್ಲಿ ನಂದು ನಾಟ್ಯಾಭ್ಯಾಸ ಉಳಿದ ಕಡೆ ನಾವು ಅಭ್ಯಾಸ ಮಾಡ್ಲಿಕ್ಕೆ ನೀವಂತೂ ಬಿಡುದಿಲ್ವಾ ದೊಡ್ಡ ಚೊರಿ ನೀವು ಇಲ್ಲೆಂತ ಕುಣಿತೆ ಇಲ್ಲೆಂತ ಕುಣಿತೆ ಅಂತ ಕೇಳುದು ನೀನು ನೀನೇ ಚೊರಿಯಾದ್ರಿಂದ ಅಲ್ಲಿಂದ ಇಲ್ಲಿ ಬಂದಿದ್ದೇನೆ ಇಲ್ಲೇ ಇದು 6 ವರ್ಷ ಆಯ್ತು ಅದಾದ ನಿಂಗೆ ಕಾಣ್ತಾ ಇದ್ದೆ ಅಷ್ಟೇ ನಾನು ಹೌದಾ ಹೌದಲ್ಲ ಮನೆಯ ನಾನು ನಾಟ್ಯಾಭ್ಯಾಸ ಮಾಡ್ಬೇಕು ಅಂದ್ರೆ ಒಳ್ಳೆ ಸ್ಥಳ ಎಲ್ಲಿ ಅಂತ ಯೋಚನೆ ಮಾಡ್ತೀನಿ ಅದರಷ್ಟು ಒಳ್ಳೆ ಸ್ಥಳ ಮತ್ತೆ ಯಾವ್ದು ಇಲ್ಲ ಶೌಚಾಲಯ ಹೌದೌದು ಹಾಗಾಗಿ ನೀರ್ ಬಿಟ್ಕೊಳ್ತಾ ಇದ್ರೆ ಮತ್ತೆ ಯಾವ ಶಬ್ದ ಕೇಳುದಿಲ್ಲ ಅದಕ್ಕಾಗಿ ನಮ್ಮ ನಾಟ್ಯ ತಾಳದ ಯಾವ ಶಬ್ದ ಕೇಳುದಿಲ್ಲ ಯಾವ್ದು ಕೇಳುದಿಲ್ಲ ಅಲ್ಲೇ ನಾಟ್ಯ ಮಾಡುತ್ತಾ ಇದ್ದೀಯಾ ನಾಟ್ಯ ಅಭ್ಯಾಸ ಮಾಡ್ತಾ ಇದ್ದೆ ನಾನು ಚಿಕ್ಕರಾಯ ದೊಡ್ಡರಾಯ ಅಣ್ಣ ಯಾಕೆ ಯಾವ್ದೊಂದು ಒಂದೇ ದೊಡ್ಡರಾಯ ಒಂದೇ ಅಣ್ಣ ಒಂದೇ ಶ್ರೀರಂಗ ಅಣ್ಣ ಚಿಕ್ಕರಾಯ ಅಣ್ಣ ನಾನು ನಾಟ್ಯಾಭ್ಯಾಸ ಮಾಡ್ತಾ ಇದ್ದೆ ನಾನು ಗೊತ್ತುಂಟ ನಿಂಗೆ ಸಮಸ್ಯೆ ಆಯ್ತು ನೀ ಸಮಸ್ಯೆ ಆಯ್ತು ನನಗೆ ಬಟ್ಟೆಯಲ್ಲಿ ಬೆಂಕಿ ಹಾಕಿದ್ ನಿಂಗೆ ತಲೆ ವಿಷಯ ಅದು ಸಮಸ್ಯೆ ಅಲ್ಲ ನನಗೆ ಬಿಸಿ ನೀರಿನ ಸ್ನಾನಕ್ಕೆ ಆಗ್ಬೇಕಂತೇನಿಲ್ಲ ತಣ್ಣೀರು ಆಗ್ತದೆ ನನಗೆ ನಿನ್ ಕರೆದು ಹಾಕಿ ಗೊತ್ತಾ ನಿಂಗೆ ನೀರು ಆಯ್ತು ಬಿಟ್ರೆ ಯಾವ್ದು ಅರೋಡಿಲ್ಲ ಒಟ್ಟೊಂದು ಯಾವ ಸಿಕ್ಕು ನೀರು ಸೇರಿಸುವುದು ಅಷ್ಟೇ
ನಾನಕ್ಕೆ ಮರೆಯ ಇಲ್ಲಿ ನೊಂದಿ ಮಾತಾಡ್ಬಿಡೇನು ನಾವು ಎಂತದ್ದು ಹೇಳಿಲ್ಲ ಇಲ್ಲಿ ನೊಂದಿ ನನ್ಗೆಲ್ಲ ಅರ್ಥ ಆಗ್ತದೇನೋ ಹೌದು ಅಣ್ಣ ಯಾವಾಗ ನೋಡುದು ನರ್ತನ ಗಾಯನ ಆವ ಭಾವ ಭಂಗಿ ಮತ್ತೆ ಭಂಗಿ ಇಲ್ಲದೆ ನಮ್ ವ್ಯವಹಾರವೇ ಇಲ್ಲ ನನಗೆ ಗೊತ್ತುಂಟು ಒಂದಲ್ಲ ಒಂದು ದಿನ ನೀನು ಭಂಗಿಯ ಭಾವನಾಗ್ತೀಯನ್ನು ಹಾಗೆ ನನ್ನ ಪುಣ್ಯ ಭಂಗಿ ತಮ್ಮ ಆಗ್ತೇನೆ ಅಂತ ಹೇಳಿಲ್ಲ ನಾನು ಭಂಗಿ ತಮ್ಮನಂತರ ಹಂಗಲ್ಲ ಭಂಗಿ ನನ್ನ ಹೌದಾ ಏ ಚಿಕ್ಕರಾಯ ನಿನ್ನ ಕರಿ ಉದ್ದೇಶ ಗೊತ್ತೇ ಏನು ಏನಯ್ಯ
ಖಡ್ಗವ ಅಂಜುದಲ್ಲಿ 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 ಮರೆ ನಿಂದು ನೂಪುರದ ಮರೆಗೆ ಸೋದೆಯ ನೂಪುರದ ಮರೆಗೆ ಸೋದೆಯ ಮರುಳ